ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲಗಳ ಬೆಲೆ ಕಡಿಮೆಯಾಗುತ್ತಿದ್ದರೂ ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಬೆಲೆಯನ್ನು ಏರಿಸಿ ಜನಸಾಮಾನ್ಯರ ಜೀವನದಲ್ಲಿ ಚೆಲ್ಲಾಟವಾಡುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಆರೋಪಿಸಿದರು. ಅವರು ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ದೇಶದಲ್ಲಿ ಹಿಂದೆಂದೂ ಕಂಡರಿಯದ ತೈಲ ಬೆಲೆ ಏರಿಕೆಯಿಂದ ಭಾರತ ದೇಶದ 130 ಕೋಟಿ ಜನರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಇದರಿಂದಾಗಿ ದೇಶದಾದ್ಯಂತ ಬಡ ಕೂಲಿ ಕಾರ್ಮಿಕರು, ರೈತರು, ಸಾರಿಗೆ ಕಾರ್ಮಿಕರು, ಬೀಡಿ ಕಾರ್ಮಿಕರು, ತಲೆ ಹೊರೆ ಕಾರ್ಮಿಕರು, ರಿಕ್ಷಾ ಚಾಲಕರು, ಗೂಡ್ಸ್ ವಾಹನ ಚಾಲಕರು ಆರ್ಥಿಕ ತೊಂದರೆಯಲ್ಲಿದ್ದಾರೆ. ಕೇಂದ್ರ ಸರ್ಕಾರವು ಜನರನ್ನ ವಂಚಿಸುತ್ತಿದೆ ಎಂದು ಆರೋಪಿಸಿದರು. 2014ಕ್ಕೆ ಕಚ್ಚಾ ತೈಲ ಬೆಲೆ ಎಷ್ಟಿತ್ತು, ಅಂದು ಪೆಟ್ರೋಲಿಗೆ ಎಷ್ಟಿತ್ತು ಮತ್ತು ಇಂದು ಡೀಸೆಲ್ಗೆ ಮತ್ತು ಪೆಟ್ರೋಲಿಗೆ ಎಷ್ಟು ದರ ಇದೆ, ಇವತ್ತು ಕಚ್ಚಾ ತೈಲಕ್ಕೆ ಬ್ಯಾರೆಲ್ ಒಂದಕ್ಕೆ ಎಷ್ಟು ಡಾಲರ್ ಇದೆ ಅಂತ ಹೇಳಿದ್ರೆ ಕಂಪ್ಯಾರಿಸನ್ ಕೊಟ್ಟಿದ್ದೇನೆ. ಅಂದು $108.26 ಇದ್ದಾಗ ಬ್ಯಾರೆಲ್ಗೆ 65 ರೂಪಾಯಲ್ಲಿ ಪೆಟ್ರೋಲನ್ನು ಕೊಟ್ಟಿತ್ತು 2014ರಲ್ಲಿ. ಇವತ್ತು ಆರ್ ಯು ಫ್ರೀ ಫ್ರಮ್ ಎವ್ರಿಥಿಂಗ್? ವಿದೇಶಗಳಿಗೆ ONGC ಮತ್ತು ಬೇರೆ ಸಂಸ್ಥೆಗಳಿಂದ ಎಕ್ಸ್ಪೋರ್ಟ್ ಮಾಡ್ತೀರಿ ಟು ಕೀಪ್ ಗುಡ್ ಹ್ಯೂಮರ್. ಐ ಅಗ್ರಿ. ವಿದೇಶಕ್ಕೆ ನೀವು ಕೊಡೋದು 25 ಫಾರಿನ್ ಕಂಟ್ರೀಸಿಗೆ 38, 39, 36. ಅದು ಹೌದು ಅಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಬೇಕು. RTI ದಾಖಲೆ ಪ್ರಕಾರ ನಾವು ತಿಳಿದುಕೊಂಡ ಪ್ರಕಾರ ದಿಸ್ ಈಸ್ ಯು ಆರ್ ಸಪ್ಲೈಯಿಂಗ್ 28 ಕಂಟ್ರೀಸಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಿ, 38, 39 ರೂಪಾಯಲ್ಲಿ ಮಾಡ್ತಾ ಇದ್ದೀರಿ. ಬಟ್ ನಮ್ಮ ದೇಶಕ್ಕೆ ನೀವು 82, 83 ರೂಪಾಯಲ್ಲಿ ಮಾರಾಟ ಮಾಡ್ತೀರಿ. ಅಂದರೆ ನಮ್ಮ ದೇಶ ಬಡ ದೇಶ ಅಲ್ಲ ಅಂತ ನಿಮ್ಮ ಮನಸ್ಸಿನಲ್ಲಿ ಇದೆಯಾ? ದೇಶದ ಕಾವಲುಗಾರನಾಗ್ತೇನೆ ಅಂತ ಹೇಳಿದ್ರಿ. ಇವತ್ತು ದೇಶದ ಕಾವಲುಗಾರಿಕೆಯನ್ನು ಬಿಟ್ಟು ದೇಶದಲ್ಲಿ ಪಾಲುಗಾರಿಕೆಯನ್ನು ತಗೊಳ್ತೀರಿ. ಈ ಸಂದರ್ಭ ದಕ್ಷಿಣ ಕನ್ನಡ ಸಿಟಿ ಬಸ್ ಮಾಲಕರ ಸಂಘದ ಅಧ್ಯಕ್ಷ ದಿಲ್ರಾಜ್ ಆಳ್ವಾ, ಮ್ಯಾಕ್ಸಿ ಕ್ಯಾಬ್ ಚಾಲಕ ಮಾಲಕರ ಸಂಘದ ಡೊನಾಲ್ಡ್ ಡಿಸೋಜಾ, ಸಂತೋಷ್ ಕುಮಾರ್, ನ್ಯಾಯವಾದಿ ದಿನಕರ್ ಶೆಟ್ಟಿ, ಮಂಗಳೂರು ದಕ್ಷಿಣದ ಯುವ ಇಂಟೆಕ್ ಅಧ್ಯಕ್ಷ ಪುನೀತ್ ಶೆಟ್ಟಿ ಸೇರಿದಂತೆ ಇನ್ನಿತರ ಅನೇಕ ಸಂಘಟನೆಯ ಅಧ್ಯಕ್ಷರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು.